ಕಳೆದ ಏಪ್ರಿಲ್ ತಿಂಗಳಲ್ಲಿ ಕೋಟಿ ರಾಮು ಅವರು ಕೋವಿಡ್ನಿಂದ ಮೃತಪಟ್ಟಿದ್ರು. ಪತಿ ಇನ್ನಿಲ್ಲ ಎಂಬುದನ್ನು ಇಂದಿಗೂ ಅರ್ಪಿಸಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ ಎಂದು ಇತ್ತೀಚೆಗೆ ಖಾಸಗಿ ಸಂದರ್ಶನವೊಂದರಲ್ಲಿ ಮಾಲಾಶ್ರೀ ಅವರು ಹೇಳಿದ್ದಾರೆ. ಆದರೆ ತನ್ನ ಇಬ್ಬರು ಮಕ್ಕಳಿಗೋಸ್ಕರ ಮಾಲಾಶ್ರೀ ನೋವನ್ನು ನುಂಗಿಕೊಂಡು ರಾಮು ಅವರು ಕಂಡಿದ್ದ ಕನಸುಗಳನ್ನು ನನಸು ಮಾಡಲು ಹೊರಟಿದ್ದಾರೆ. ರಾಮು ನಿರ್ಮಾಣದ ಕೊನೆಯ ಚಿತ್ರ ಅರ್ಜುನ್ ಗೌಡ ಚಿತ್ರವನ್ನು ಮಾಲಾಶ್ರೀ ರಿಲೀಸ್ ಮಾಡ್ತಿದ್ದಾರೆ. ಇನ್ನು ಸ್ಯಾಂಡಲ್ವುಡ್ನ ಬಹುತೇಕ ಸ್ಟಾರ್ ನಟರ ಚಿತ್ರವನ್ನು ನಿರ್ಮಾಣ ಮಾಡಿದ ರಾಮು ಅವರು ಅಪ್ಪು ಅವರಿಗೆ ಸಿನಿಮಾವನ್ನು ಮಾಡಬೇಕು ಎಂಬ ಕನಸನ್ನು ಕಂಡಿದ್ರಂತೆ. ರಾಮು ಅವರು ಅಪ್ಪು ಅವರನ್ನು ತುಂಬಾ ಫಾಲೋ ಮಾಡ್ತಿದ್ರು. ಇನ್ನು ಅಪ್ಪು ಅವರು ಕೂಡ ರಾಮು ಅವರ ಬಳಿ ಬಂದು, ನಾನು ನಿಮ್ಮ ಬ್ಯಾನರ್ನಲ್ಲಿ ಸಿನಿಮಾ ಮಾಡ್ತೀನಿ ಅಂದ್ರೆ ಆ ಸಿನಿಮಾ ಕರ್ನಾಟಕಕ್ಕೆ ಮಾದರಿಯಾಗೋ ರೀತಿ ಇರಬೇಕು ಅಂತ ಹೇಳ್ತಿದ್ರಂತೆ. ಈ ವಿಚಾರವನ್ನು ಖಾಸಗಿ ವಾಹಿನಿಯೊಂದರಲ್ಲಿ ಮಾಲಾಶ್ರೀ ಅವರು ರಿವೀಲ್ ಮಾಡಿದ್ದಾರೆ. ನಮಸ್ಕಾರ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.